ಮಂಗಳೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ನಂತೂರು ಪದವಾ ಕಾಲೇಜ್ ಸಹಯೋಗದಲ್ಲಿ ಎನ್ಎಸ್ಎಸ್ ರಾಷ್ಟ್ರೀಯ ಇಂಟಗ್ರೇಷನ್ ಕ್ಯಾಂಪ್ನ ಉದ್ಘಾಟನಾ ಸಮಾರಂಭ ನಂತೂರು ಪದವಾ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕ ಜೆಆರ್ ಲೋಬೋ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ವಿಶ್ವವಿದ್ಯಾಲಯದ ಸಾಧಕ ಎನ್ಎಸ್ಎಸ್ ಅಧಿಕಾರಿಗಳನ್ನು ಅಭಿನಂದಿಸಲಾಯಿತು ಹಾಗೂ ನಿಕಟಪೂರ್ವ ಸಂಯೋಜನಾ ಅಧಿಕಾರಿ ಪ್ರೊಫೆಸರ್ ವಿನೀತಾ ರೈ ಅವರನ್ನು ಸನ್ಮಾನಿಸಲಾಯಿತು. Tribute to our state and join the choir while singing Nadagite. Success only happens when a person is dedicated to a cause